ಮರಗಡ್ಡಿ ಪದ್ಧತಿ ಒಳಗೆ ಬೆಳೆದಂಥ ರೇಷ್ಮೆ ಬೆಳೆ ಇದು. 5ನೇ ವರ್ಷದ್ದು. ಒಂದು ಗಿಡದೊಳಗೆ ಏನಿಲ್ಲ ಅಂದ್ರೆ 60ರಿಂದ 70 ರೆಂಬೆಗಳು ಬರ್ತಾವೆ. ಪ್ರತಿಯೊಂದು ಗಿಡ ಈ ರೀತಿ ಬೆಳೆದು ಬಿಟ್ಟಾವೆ ನಮ್ಮಲ್ಲಿ. ಅದರೊಳಗೆ ಸಮಗ್ರ ಕೃಷಿ ಮಾಡಿವು. ರೇಷ್ಮೆ ಆಧಾರಿತ ಒಳಗನ ಶ್ರೀಗಂಧ ಮಾಡಿವು. ಪ್ರತಿಯೊಂದು ಗಿಡ ಈ ರೀತಿ ಇದಾವೆ. ಒಳಗೆ ಎಲ್ಲ ಥರ ಒಂದು 20 ಥರ ವೆರೈಟಿ ಬೆಳೆ ಬೆಳೆದಿವು. ಪೇರುವತ್ತಿ, ಸೀತಾಫಲ, ಶ್ರೀಗಂಧ ಎಲ್ಲ ಥರ ಬೆಳೆ ಬೆಳೆದ್ಬಿಟ್ಟಿವಿ.